ದುವಾ ಪ್ರಾರ್ಥನೆ ಮಲ್ಪುವೆರ್ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಆಡಳಿತಾಧಿಕಾರಿ ಎಬಿ ಇಬ್ರಾಹಿಂ ಅಬ್ದುಲ್ ಅಜೀಜ್ ದಾರಿಮಿ ಬೊಕ್ಕ ಎನ್ಕೆ ಮೊಹಮ್ಮದ್ ಶಾಫಿ ಸಯ್ಯದಿ ಮುಖ್ಯ ಭಾಷಣ ಮಲ್ಪುವೆರ್ ಮಧ್ಯಾಹ್ನ ರಡ್ಡರಿಕ್ ಮುಗಿತಲುಡು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಲ್ದಿತನುವೆರೆಂದು ಪಂಡಿರು ಹಾಜಿ ಇಬ್ರಾಹಿಂ ಕೋಡಿಜಾಲ್ ಕೆ ಅಶ್ರಫ್ ಹನೀಫ್ ಹಾಜಿ ಸುದ್ದಿ ಕುಟುಡಿತ್ತೆರು. ಇದು ಮಸೀದಿಗಳ ವಕ್ಫ್ ಬೋರ್ಡಿನ ಸಂಘಟನೆಗಳ ಹಿರಿಯರ ಸಭೆ. ಇದು ಸಾರ್ವಜನಿಕ ಸಭೆ ಅಲ್ಲ. 100% ನಿಮ್ಮತ್ತು ಹೇಳ್ತಾ ಇದ್ದೇನೆ, ಸಾರ್ವಜನಿಕ ಸಭೆ ಅಲ್ಲ. ಇದರಲ್ಲಿ ಕೊಟ್ಟಿದ್ದೆವು ಎಲ್ಲ. ಇದನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಇದು ಪುರಭವನದಲ್ಲಿ 29ರಲ್ಲಿ 9:30 ಗಂಟೆಗೆ ನಡೆಯಲಿದೆ. ರಾತ್ರಿ 7-7:30 ಗಂಟೆಗೂ ನಡೀತಾ ಇದೆ. 9:30ಯಿಂದ 1 ಗಂಟೆವರೆಗೆ ಪ್ರತಿನಿಧಿಗಳ ಸಭೆ. ಹೇಳಿದರೆ ಈ ಮಸೀದಿಗಳ, ಉಸ್ತಾದುಗಳ, ಮದ್ರಸಗಳ ಇದರ ಸಹ ಇದೆ. ಅದರಲ್ಲಿ ಏನು ಬೇಕು, ಎಂಥ ಬೇಕೆಂಬ ವಿಚಾರ ಇರ್ತದೆ. ಇದಕ್ಕೆ ಪ್ರತಿನಿಧಿಯಾಗಿ, ಮುಖ್ಯ ಪ್ರತಿನಿಧಿಯಾಗಿ ವಕ್ಫ್ ಬೋರ್ಡಿನ ಆಡಳಿತಾಧಿಕಾರಿ ಮಾನ್ಯ ನಮ್ಮ ಇಲ್ಲಿ ಕಾರ್ಪೊರೇಷನ್ ಕಮಿಷನರ್ ಆಗಿ ಇಬ್ರಾಹಿಂರು ಬರ್ತಾ ಇದ್ದಾರೆ.